ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಭಾನುವಾರದ ಸುವಾರ್ತೆಯ ಧ್ಯಾನಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತು ಸೆಪ್ಟೆಂಬರ್ 15, ಸಾಧಾರಣ ಕಾಲದ 24ನೆಯ ಭಾನುವಾರ. ನಾವೆಲ್ಲರೂ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ ಪ್ರಭುವೆ. ಈ ದಿನ ಆಲಿಸುವ ಈ ಸುವಾರ್ತೆ ನಮಗೆ ಆಶೀರ್ವಾದವಾಗಿ ಮಾರ್ಪಡಲಿ, ಸೌಖ್ಯವನ್ನು ತರಲಿ, ಸ್ವರ್ಗೀಯ ಜ್ಞಾನದಿಂದ ನಮ್ಮನ್ನು ತುಂಬಲು ಪವಿತ್ರಾತ್ಮರಿಂದ ನಮ್ಮನ್ನು ಅಭಿಷೇಕಿಸಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೆನ್. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಅಧ್ಯಾಯ 50, ವಾಕ್ಯಗಳು 5-9. ತೆರೆದಿಹನು ಸ್ವಾಮಿ ಸರ್ವೇಶ್ವರ ನನ್ನ ಕಿವಿಯನು, ಎಂದೇ ವಿಮುಖನಾಗಲಿಲ್ಲ ನಾನು, ಪ್ರತಿಭಟಿಸಲಿಲ್ಲ ಆತನನು. ಬೆನ್ನು ಕೊಟ್ಟೆನು ಹೊಡೆಯುವವರಿಗೆ, ಗಡ್ಡ ಒಡ್ಡಿದೆನು ಅದನ್ನು ಕೀಳುವವರಿಗೆ, ಮುಖಮರೆ ಮಾಡಲಿಲ್ಲ ಉಗುಳು ಬುಗುಳಿಗೆ. ನೆರವಾಗಿಹನು ನನಗೆ ಸ್ವಾಮಿ ಸರ್ವೇಶ್ವರ, ಎಂದೇ ತಲೆ ತಗ್ಗಿಸಲಿಲ್ಲ ನಾನು ನಾಚಿಕೆಯಿಂದ. ಗಟ್ಟಿ ಮಾಡಿಕೊಂಡೆ ಮುಖವನ್ನು ಕಗ್ಗಲ್ಲಿನ ಹಾಗೆ, ಆಶಾಭಂಗ ಪಡಲಾರೆನೆಂದು ಗೊತ್ತು ನನಗೆ. ನನ್ನ ಪರ ತೀರ್ಪು ಕೊಡುವವನು ಇಹನು ಹತ್ತಿರದಲೇ, ನನಗೆ ಪ್ರತಿಕಕ್ಷಿ ಯಾರೇ ಬರಲಿ ಮುಂದಕ್ಕೆ. ನನ್ನೊಡನೆ ವ್ಯಾಜ್ಯ ಮಾಡಬಲ್ಲವನಾರೇ ನಿಲ್ಲಲಿ ನ್ಯಾಯಕ್ಕೆ. ಇಗೋ ಸ್ವಾಮಿ ಸರ್ವೇಶ್ವರ ನಿಂತಿಹರು ನನಗೆ ನೆರವಾಗಿ. ನಿರ್ಣಯಿಸುವವನು ಯಾರು ನನ್ನನ್ನು ಅಪರಾಧಿಯಾಗಿ? ಕೀರ್ತನೆ 116, ಶ್ಲೋಕ. ನಡೆವೆನು ನಾನು ಪ್ರಭುವಿನ ಕಣ್ಮುಂದೆ, ಅಂತೆಯೇ ಬಾಳುವೆ ಜೀವಲೋಕದೊಳಿದ್ದೆ. ನನಗಿದೆ ಪ್ರಭುವಿನಲ್ಲಿ ಪ್ರೀತಿ, ಆಲಿಸಿಹನಾತ ನನ್ನ ವಿನಂತಿ. ಆತ ನನ್ನ ಮೊರೆಗೆ ಕಿವಿಗೊಟ್ಟ ನಿಮಿತ್ತ, ವಿಜ್ಞಾಪಿಸುವೆ ಜೀವಮಾನ ಪರ್ಯಂತ. ನಡೆವೆನು ನಾನು ಪ್ರಭುವಿನ ಕಣ್ಮುಂದೆ, ಅಂತೆಯೇ ಬಾಳುವೆ ಜೀವಲೋಕದೊಳಿದ್ದೆ. ಸುತ್ತುಕೊಂಡಿದ್ದವೆನ್ನನು ಮೃತ್ಯುಪಾಶಗಳು, ಬಿಗಿ ಹಿಡಿದಿದ್ದವು ಪಾತಾಳ ವೇದನೆಗಳು. ಬಂದೊದಗಿದ್ದೆವೆನಗೆ ಕಷ್ಟ ಸಂಕಟಗಳು. ಕೂಗಿ ಕರೆದೆನಾಗ ಪ್ರಭುವಿನ ಸಿರಿನಾಮವನು, ಪ್ರಭು ಉಳಿಸೆನ್ನ ಪ್ರಾಣವನು ಎಂದು ಬೇಡಿದೆನು. ನಡೆವೆನು ನಾನು ಪ್ರಭುವಿನ ಕಣ್ಮುಂದೆ, ಅಂತೆಯೇ ಬಾಳುವೆ ಜೀವಲೋಕದೊಳಿದ್ದೆ. ಪ್ರಭು ಕೃಪಾಳು, ನ್ಯಾಯಪ್ರಿಯನು, ಕರುಣಾಮಯನು, ನಮ್ಮ ದೇವನು. ಕಾಪಾಡುವನು ಪ್ರಭು ಸರಳ ಜೀವಿಗಳನ್ನು, ರಕ್ಷಿಸಿದನು ಕುಗ್ಗಿದವನಾಗಿದ್ದ ಎನ್ನನು. ನಡೆವೆನು ನಾನು ಪ್ರಭುವಿನ ಕಣ್ಮುಂದೆ, ಅಂತೆಯೇ ಬಾಳುವೆ ಜೀವಲೋಕದೊಳಿದ್ದೆ. ತಪ್ಪಿಸಿಹನು ಮರಣಕ್ಕೆ ನಾನೀಡಾಗದಂತೆ, ಸಂತೈಸಿಹನು ಕಂಬನಿಯನ ಸುರಿಸದಂತೆ. ಕಾಪಾಡಿಹನು ಕಾಲೆಡವಿ ನಾ ಬೀಳದಂತೆ. ಎಂದೇ ನಡೆವೆನು ನಾನು ಪ್ರಭುವಿನ ಕಣ್ಮುಂದೆ, ಅಂತೆಯೇ ಬಾಳುವೆ ಜೀವಲೋಕದೊಳಿದ್ದೆ. ನಡೆವೆನು ನಾನು ಪ್ರಭುವಿನ ಕಣ್ಮುಂದೆ, ಅಂತೆಯೇ ಬಾಳುವೆ ಜೀವಲೋಕದೊಳಿದ್ದೆ. ಯಾಕೋಬನು ಬರೆದ ಪತ್ರದಿಂದ ವಾಚನ. ಅಧ್ಯಾಯ 2, ವಾಕ್ಯಗಳು 14-18. ಸಹೋದರರೇ, ಒಬ್ಬನು ತನಗೆ ವಿಶ್ವಾಸ ಇದೆ ಎಂದು ಕೊಚ್ಚಿಕೊಂಡು ಅದನ್ನು ಕಾರ್ಯತಃ ವ್ಯಕ್ತಪಡಿಸದಿದ್ದರೆ ಅದರಿಂದ ಪ್ರಯೋಜನ ಏನು? ಅಂತಹ ವಿಶ್ವಾಸ ಅವನನ್ನು ಉದ್ಧಾರ ಮಾಡಬಲ್ಲುದೇ? ಒಂದು ವೇಳೆ ಒಬ್ಬ ಸಹೋದರನಾಗಲಿ ಸಹೋದರಿಯಾಗಲಿ ದಿನನಿತ್ಯ ಊಟ ಬಟ್ಟೆಗಿಲ್ಲದೆ ಇರುವಾಗ ನಿಮ್ಮಲ್ಲಿ ಯಾರಾದರೂ ಅವರಿಗೆ ಅಗತ್ಯವಾದುದನ್ನು ನೀಡದೆ, ಹೋಗು, ಸುಖವಾಗಿ ಬಾಳು, ಚಳಿ ಕಾಯಿಸಿಕೋ, ಹೊಟ್ಟೆ ತುಂಬಾ ತಿನ್ನು ಎಂದು ಬರೀ ಬಾಯಿ ಮಾತಿನಲ್ಲಿ ಉಪಚರಿಸಿದರೆ ಅದರಿಂದಾದ ಪ್ರಯೋಜನವೇನು? ಸತ್ಕ್ರಿಯೆಗಳಿಲ್ಲದ ವಿಶ್ವಾಸ ಸತ್ತ ವಿಶ್ವಾಸವೇ ಸರಿ. ಒಬ್ಬನು ನಿನ್ನಲ್ಲಿ ವಿಶ್ವಾಸವಿದೆ, ನನ್ನಲ್ಲಿ ಸತ್ಕ್ರಿಯೆಗಳಿವೆ ಎನ್ನಬಹುದು. ಅಂಥವನಿಗೆ ಸತ್ಕ್ರಿಯೆಗಳಿಲ್ಲದ ನಿನ್ನ ವಿಶ್ವಾಸವನ್ನು ನನಗೆ ತೋರಿಸು, ನನ್ನ ಸತ್ಕಾರ್ಯಗಳ ಮೂಲಕ ನನ್ನ ವಿಶ್ವಾಸವನ್ನು ನಿನಗೆ ವ್ಯಕ್ತಪಡಿಸುತ್ತೇನೆ ಎಂದು ಉತ್ತರಿಸಬಹುದು. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ. ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ. ಹಲ್ಲೆಲೂಯ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 8, ವಾಕ್ಯಗಳು 27-35. ಯೇಸು ಸ್ವಾಮಿ
ತಮ್ಮ ಶಿಷ್ಯರ ಸಂಗಡ ಫಿಲಿಪ್ಪನ ಸೆಸರೆಯ ಎಂಬ ಪಟ್ಟಣದ ಪಕ್ಕದಲ್ಲಿರುವ ಹಳ್ಳಿಗೆ ಪ್ರಯಾಣ ಬೆಳೆಸಿದರು. ದಾರಿಯಲ್ಲಿ ಜನರು ನನ್ನನ್ನು ಯಾರೆಂದು ಹೇಳುತ್ತಾರೆ ಎಂದು ಶಿಷ್ಯರನ್ನು ಕೇಳಿದರು. ಅದಕ್ಕೆ ಶಿಷ್ಯರು, ಕೆಲವರು ತಮ್ಮನ್ನು ಸ್ನಾನಿಕ ಯೋಹಾನ ಎನ್ನುತ್ತಾರೆ, ಇನ್ನು ಕೆಲವರು ಎಲೀಯನು, ಮತ್ತೆ ಕೆಲವರು ಪ್ರವಾದಿಗಳಲ್ಲಿ ತಾವು ಒಬ್ಬರು ಎನ್ನುತ್ತಾರೆ ಎಂದರು. ಆಗ ಯೇಸು, ಆದರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಪ್ರಶ್ನಿಸಿದರು. ಅದಕ್ಕೆ ಪೇತ್ರನು, ಅಭಿಷಿಕ್ತರಾದ ಲೋಕೋದ್ಧಾರಕ ತಾವೇ ಎಂದು ಉತ್ತರವಿತ್ತನು. ಆಗ ಯೇಸು, ಈ ವಿಷಯವನ್ನು ಯಾರಿಗೂ ತಿಳಿಸಬೇಡಿ ಎಂದು ತಮ್ಮ ಶಿಷ್ಯರಿಗೆ ಕಟ್ಟಪ್ಪಣೆ ಮಾಡಿದರು. ಈ ಘಟನೆಯ ಬಳಿಕ ಯೇಸು ಸ್ವಾಮಿ, ನರಪುತ್ರನು ಕಠಿಣವಾದ ಯಾತನೆಯನ್ನು ಅನುಭವಿಸಬೇಕಾಗಿದೆ. ಸಭಾಪ್ರಮುಖರಿಂದಲೂ ಪ್ರಧಾನ ಯಾಜಕರಿಂದಲೂ ಧರ್ಮಶಾಸ್ತ್ರಿಗಳಿಂದಲೂ ಆತನು ತಿರಸ್ಕೃತನಾಗಿ ಕೊಲ್ಲಲ್ಪಡುವನು, ಆದರೆ 3ನೇ ದಿನ ಪುನರುತ್ಥಾನ ಹೊಂದುವನು ಎಂದು ತಮ್ಮ ಶಿಷ್ಯರಿಗೆ ಮುಚ್ಚುಮರೆಯಿಲ್ಲದೆ ಬೋಧಿಸಲಾರಂಭಿಸಿದರು. ಇದನ್ನು ಕೇಳಲಾಗದೆ ಪೇತ್ರನು ಅವರನ್ನು ಪ್ರತ್ಯೇಕವಾಗಿ ಕರೆದು, ತಾವು ಹೀಗೆಲ್ಲ ಹೇಳಬಾರದು ಎಂದು ಪ್ರತಿಭಟಿಸಿದನು. ಆಗ ಯೇಸು ಹಿಂದಕ್ಕೆ ತಿರುಗಿ ತಮ್ಮ ಶಿಷ್ಯರನ್ನು ನೋಡಿ ಪೇತ್ರನನ್ನು ಗದರಿಸುತ್ತಾ, ಸೈತಾನನೇ, ತೊಲಗು ಇಲ್ಲಿಂದ, ನಿನ್ನ ಈ ಆಲೋಚನೆ ಮನುಷ್ಯರದೇ ಹೊರತು ದೇವರದಲ್ಲ ಎಂದರು. ಅನಂತರ ಯೇಸು ಸ್ವಾಮಿ ತಮ್ಮ ಶಿಷ್ಯರನ್ನು, ಜನರ ಗುಂಪನ್ನು ಒಟ್ಟಾಗಿ ತಮ್ಮ ಬಳಿಗೆ ಕರೆದು, ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ತನ್ನನ್ನು ತಾನೇ ಪರಿತ್ಯಜಿಸಿ ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ತೊರೆಯುವವನು ಅದನ್ನು ಕಳೆದುಕೊಳ್ಳುವನು. ಆದರೆ ನನ್ನ ನಿಮಿತ್ತ ಹಾಗೂ ಶುಭ ಸಂದೇಶದ ನಿಮಿತ್ತ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ನಿತ್ಯಕ್ಕೂ ಉಳಿಸಿಕೊಳ್ಳುವನು ಎಂದರು. ಆತ್ಮೀಯ ಸಹೋದರ ಸಹೋದರಿಯರೇ, ಬಹಳ ಸುಂದರವಾದ ಸಂದೇಶವನ್ನು 3 ವಾಚನಗಳಿಂದ, ಕೀರ್ತನೆಯಿಂದ ನಾವು ಆಲಿಸಿದ್ವಿ. ಇಲ್ಲಿಂದ ಕೆಲವು ವಾಕ್ಯಗಳನ್ನು ನಾನು ಸ್ಪರ್ಶಿಸಲ್ಪಟ್ಟ ವಾಕ್ಯಗಳನ್ನು ನಿಮ್ಮ ಮುಂದೆ ಇಡುವುದಾದರೆ, ಯೇಸು ಸ್ವಾಮಿ ಹೇಳಿದ ಮಾತು, ನಿನ್ನ ಆಲೋಚನೆ ಮನುಷ್ಯರದೇ ಹೊರತು ದೇವರದಲ್ಲ. ನಿನ್ನ ಆಲೋಚನೆ ಮನುಷ್ಯರದೇ ಹೊರತು ದೇವರದಲ್ಲ. ಓಸೆಯ ಪ್ರವಾದಿ 6ನೇ ಅಧ್ಯಾಯ ವಾಕ್ಯ 4ರಲ್ಲಿ ಹೇಳ್ತಾ ಇದ್ದಾರೆ, ನನ್ನ ಜನರು ಜ್ಞಾನಹೀನರಾಗಿ ಅಳಿದು ಹೋಗ್ತಿದ್ದಾರೆ, ಅವರು ದೈವ ಜ್ಞಾನವನ್ನು ತಿರಸ್ಕರಿಸಿದ್ದಾರೆ. ಇವತ್ತು ಯೇಸು ಸ್ವಾಮಿ ಹೇಳಿದ ಮಾತು, ನಿನ್ನ ಆಲೋಚನೆ ಮನುಷ್ಯರದೇ. ಮನುಷ್ಯರು ದೈವ ಜ್ಞಾನವನ್ನು ತಿರಸ್ಕರಿಸಿ ಜೀವಿಸಿದರು, ದೇವರಿಂದ ದೂರ ಹೋದರು, ತಮ್ಮದೇ ಆದ ನಿರರ್ಥಕ ಆಲೋಚನೆಗಳಲ್ಲಿ ಮಗ್ನರಾದರು. ರೋಮನ್ನರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ರಿಂದ 32 ತೆಗೆದು ಓದಿ ಮಾನವ ಕುಲದ ಮಲಿನತೆ ಕುರಿತು ಅಲ್ಲಿ ಬರೆದಿದೆ. ನಿರರ್ಥಕ ವ್ಯರ್ಥ ಆಲೋಚನೆಗಳಲ್ಲಿ ಮಗ್ನರಾದರು. ಯಾವ ಆಲೋಚನೆಯಲ್ಲಿ ನಾವು ಬಿದ್ದಿದ್ದೀವಿ? ದೇವರ ಆಲೋಚನೆ ಏನು? ಇವತ್ತು ನಾವು ಇಡೀ ಬೈಬಲಲ್ಲಿ ದೇವರ ಆಲೋಚನೆಯನ್ನು, ಇವತ್ತಿನ ವಾಚನಗಳು ದೇವರ ಆಲೋಚನೆ ನಮಗೆ ಹೇಳಿಕೊಡ್ತಾ ಇದೆ. ಅದಕ್ಕೆ ಈ ಆರಾಧನಾ ವಿಧಿ, ಬಲಿಪೂಜೆ ಮತ್ತು ವಾಕ್ಯಗಳನ್ನು ನಾವು ಧ್ಯಾನಿಸುತ್ತೀವಿ. ಇನ್ನೊಂದು ಮಾತು ಯೇಸು ಸ್ವಾಮಿ ಹೇಳ್ತಾರೆ, ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಹಾತೊರೆಯುವವನು ಅದನ್ನು ಕಳೆದುಕೊಳ್ಳುವನು, ಆದರೆ ನನ್ನ ನಿಮಿತ್ತ, ಶುಭ ಸಂದೇಶದ ನಿಮಿತ್ತ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ನಿತ್ಯಕ್ಕೂ ಉಳಿಸಿಕೊಳ್ಳುವನು. ನಮ್ಮ ಪ್ರಾಣ ದೇವರ ಕೊಡುಗೆ, ಜೀವ ದೇವರ ಕೊಡುಗೆ. ಆ ಜೀವ ಆ ದೇವರಿಗಾಗಿ ಮೀಸಲಿಡಬೇಕು. ದೇವರ ಯೋಚನೆ ಅಡಿಯಲ್ಲಿ ನಾವು ಜೀವಿಸಬೇಕು. ಕುಟುಂಬ ಇರ್ಬೋದು, ಯೌವನ ಇರ್ಬೋದು, ಗುರುಜೀವನ ಇರ್ಬೋದು, ಯಾವುದೇ ಜೀವನ ದೇವರ ಯೋಜನೆಯಂತೆ ನಾವು ಜೀವಿಸತಕ್ಕದ್ದು. 2ನೇ ವಾಚನದಲ್ಲಿ ನಾವು ಆಲಿಸಿದ್ದೀವಿ, ಸತ್ಕ್ರಿಯೆ ಇಲ್ಲದ ವಿಶ್ವಾಸ ಸತ್ತ ವಿಶ್ವಾಸ. ಹೋಗೋಣ 1ನೇ ವಾಚನ. ಇವತ್ತು ಯೆಶಾಯ ಪ್ರವಾದಿಯ ಗ್ರಂಥ. ಯಾತನಾ ಭರಿತ ಸೇವಕನ ಕುರಿತು ಯೆಶಾಯ ಪ್ರವಾದಿ ಅಂದೇ ಪ್ರವಾದನೆ ಮಾಡ್ತಾರೆ. ಆ ಯಾತನೆಯ ಕುರಿತೇ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಆ ಯಾತನೆ ಪಟ್ಟ ಸೇವಕ, ಆ ವಾಕ್ಯಗಳು ನೀವು ನೋಡಿ, ಯೇಸುವಿನ ಯಾತನೆಗೆ ಅದು ಹೊಂದಿಕೊಂಡಿವೆ.
ತೆರೆದಿಹನು ಸ್ವಾಮಿ ಸರ್ವೇಶ್ವರ ನನ್ನ ಕಿವಿಯನು, ಎಂದೇ ವಿಮುಖನಾಗಲಿಲ್ಲ ನಾನು, ಪ್ರತಿಭಟಿಸಲಿಲ್ಲ ಆತನನು. ಬೆನ್ನು ಕೊಟ್ಟೆನು ಹೊಡೆಯುವವರಿಗೆ, ಗಡ್ಡ ಒಡ್ಡಿದೆನು ಅದನ್ನು ಕೀಳುವವರಿಗೆ, ಮುಖ ಮರೆ ಮಾಡಲಿಲ್ಲ ಉಗುಳು ಬುಗುಳಿಗೆ. ಯೇಸುವಿನ ಮೇಲೆ ಉಗುಳು ಹಾಕಿದ್ರು, ಹೊಡೆದ್ರು, ಅವರಿಗೆ ಚಡಿಯೇಟು ಕೊಟ್ಟರು. ಆದರೆ ಒಂದು ಆತ್ಮವಿಶ್ವಾಸ, ವಿಶ್ವಾಸ, ನೆರವಾಗಿಹನು ನನಗೆ ಸ್ವಾಮಿ ಸರ್ವೇಶ್ವರ. ಅಂದರೆ ಸ್ವಾಮಿ ಸರ್ವೇಶ್ವರ ನನ್ನೊಳಗಡೆ ಇದ್ದಾರೆ. ಎಂದೇ ತಲೆ ತಗ್ಗಿಸಲಿಲ್ಲ ನಾನು ನಾಚಿಕೆಯಿಂದ, ಗಟ್ಟಿ ಮಾಡಿಕೊಂಡೆ ಮುಖವನ್ನು ಕಗ್ಗದಲ್ಲಿ ಹಾಗೆ. ಏಕೆಂದರೆ ಆತ್ಮೀಯರೇ, ನಾವು ಕೆಲವು ಸರಿ ನಮಗೆ ಯಾತನೆಗಳು ಬರುವಾಗ ಹೆದರಬಾರ್ದು, ಕಂಗೆಡಬಾರ್ದು. ನಮ್ಮ ವಿಶ್ವಾಸ ಬಲವಾಗಿರಬೇಕು. ಆಶಾಭಂಗ ಪಡಲಾರೆನೆಂದು ಗೊತ್ತು ನನಗೆ, ನನ್ನ ಪರ ತೀರ್ಪು ಕೊಡುವವನು ಇಹನು ಹತ್ತಿರದಲ್ಲೇ, ನನಗೆ ಪ್ರತಿಕಕ್ಷಿ ಯಾರೇ ಬರಲಿ ಮುಂದಕ್ಕೆ, ನನ್ನೊಡನೆ ವ್ಯಾಜ್ಯ ಮಾಡಬಲ್ಲವನಾರೇ ನಿಲ್ಲಲಿ ನ್ಯಾಯಕ್ಕೆ. ಇಗೋ ಸ್ವಾಮಿ ಸರ್ವೇಶ್ವರ ನಿಂತಿಹರು ನನಗೆ ನೆರವಾಗಿ, ನಿರ್ಣಯಿಸುವವನು ಯಾರು ನನ್ನನ್ನು ಅಪರಾಧಿಯಾಗಿ. ಯಾಕಂದ್ರೆ ದೇವರೇ ನಮ್ಮ ಪಕ್ಷದಲ್ಲಿರಲು, ರೋಮನರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ ವಾಕ್ಯ 31, ದೇವರೇ ನಮ್ಮ ಪಕ್ಷದಲ್ಲಿರಲು ನಮ್ಮನ್ನು ಎದುರಿಸುವವರು ಯಾರು? ಇನ್ನಿನ ಕೀರ್ತನೆಯಲ್ಲಿ ಕೀರ್ತನಕಾರ ಹೇಳುವುದನ್ನು ನಾವು ಆಲಿಸಿದೆವು. ಪ್ರಭುವಿನ ಕಣ್ಮುಂದೆ ನಾನು ಬಾಳುವೆ, ಜೀವಲೋಕದೊಳಿದಿದ್ದೆ. ಯಾಕಂದ್ರೆ ಪ್ರಭುವಿನ ಜೊತೆಗೆ ಬಾಳುವುದು ಬಹಳ ಆಹ್ಲಾದಕರ, ಹಿತಕರ. ನಾವು ನೋಡೋಣ, ಈಗ ಯೇಸು ಸ್ವಾಮಿ ಶಿಷ್ಯರಿಗೆ ಕೇಳಿದ ಮಾತು, ನನ್ನನ್ನು ಜನರು ಯಾರಂತಾರೆ? ಕಾಮನ್ ಒಪಿನಿಯನ್, ಜನರು ಯಾರಂತೀರಿ? ಈಗ ನೀವು ಕೇಳ್ತೀರಿ, ಈ ಒಂದು ಊರಿನಲ್ಲಿರುವಾಗ ಅಥವಾ ನಿಮ್ಮ ಕುಟುಂಬದಲ್ಲಿರುವಾಗ ನನ್ನನ್ನು ಯಾರಂತ ಹೇಳ್ತಾರೆ? ಯಾರ ಹತ್ರ ಕೇಳ್ತೀರಿ? ನೀವು ಆತ್ಮೀಯರ ಹತ್ರ ಕೇಳ್ತೀರಿ. ಅವ್ರು ಹೇಳ್ಬಹುದು, ನೀವು ಹಾಗೆ, ನೀವು ಹಿಂಗೆ. ಕೊನೆಗೆ ನೀವೇನು ಹೇಳ್ತೀರಿ? ನೀನೇನು ಹೇಳ್ತೀಯ ನನ್ನ ಬಗ್ಗೆ? ಲೋಕ ಏನೇ ಹೇಳಿ, ನೀನೇನು ಹೇಳ್ತೀಯ? ಇದು ಅನುಭವ. ಲೋಕ, ಎಲಿಯ, ಪ್ರವಾದಿ, ಸ್ನಾನಿಕ ಯೋಹಾನ ಬಂದಿದ್ದಾನೆ, ಆ ಮಾತುಗಳು ಲೋಕದ ಮಾತುಗಳು. ಆದರೆ ನೀವು ನನ್ನ ಜೊತೆಗೆ ಇದ್ದವರು, ನನ್ನ ಜೊತೆಗೆ ಊಟ ಮಾಡಿ ಸುವಾರ್ತೆಯನ್ನು ಆಲಿಸಿದವರು. ಅವಾಗ ಪೇತ್ರ ಹೇಳ್ತಾನೆ, ನೀನು ಕ್ರಿಸ್ತ, ಅಭಿಷಿಕ್ತ. ನೋಡಿ, ಇದು ಕನ್ವಿಕ್ಷನ್. ಯೇಸು ಸ್ವಾಮಿ ತದನಂತರ ಅವರಿಗೆ ತಮ್ಮ ಯಾತನೆಯ ಬಗ್ಗೆ ವಿವರಿಸ್ತಾರೆ. ಮೊದಲನೇ ವಾಚನ ಯಾತನೆ, ಇಲ್ಲಿ ಕೂಡ ಯಾತನೆ. ನರಪುತ್ರನು ಕಷ್ಟ ಅನುಭವಿಸಬೇಕಾಗುವುದು ಮತ್ತು ತಿರಸ್ಕರಿಸಲ್ಪಡುವನು. ಯಾರಿಂದ? ಯಾಜಕರಿಂದ, ಧರ್ಮಶಾಸ್ತ್ರಿಗಳಿಂದ ತಿರಸ್ಕೃತ. ಮೊದಲನೇ ವಾಚನದಲ್ಲಿ ಅವಮಾನ. ಈ ಅವಮಾನ ನಮ್ಮನ್ನು ಎಲ್ಲರನ್ನೂ ಕಾಡಿಸುತ್ತದೆ. ಕೆಲವು ಸರಿ ಅವಮಾನ ಸಹಿಸಲು ಬಹಳ ಕಷ್ಟ, ಆದರೆ ವಿಶ್ವಾಸದಲ್ಲಿ ಸಹಿಸಿದಾಗ ನಾವು ಜಯಿಸ್ತೀವಿ. ಈತ ಏನ್ ಮಾಡಿದ? ಯೇಸು ಸ್ವಾಮಿ ಈತನ ವಿಷಯವಾಗಿ ಹೇಳ್ತಾ ಇರುವಾಗ ಪೇತ್ರ ಯೇಸುವನ್ನು ಬದಿಗೆ ಕರೆದು ಹೇಳಿದ, ನೀವು ಈಗೆಲ್ಲ ಹೇಳ್ಬಾರ್ದು. ಆವಾಗ ಹೇಳಿದ್ದು ಓಕೆ, ಈಗೆಲ್ಲ ಹೇಳ್ಬಾರ್ದು. ನೋಡಿ, ಯೇಸುವನ್ನೇ ಕರೆಕ್ಟ್ ಪೇತ್ರ ಮಾಡ್ತಾ ಇದ್ದಾನೆ. ಎಷ್ಟೋ ಮಂದಿ ಪ್ರವಚಕರು, ಸುವಾರ್ತಿಕರು, ಪ್ರಾರ್ಥನೆಯಲ್ಲಿರೋ ದೇವರನ್ನು ಕರೆಕ್ಟ್ ಮಾಡಲಿಕ್ಕೆ ನೋಡ್ತೀವಿ ನಾವು. ಮನುಷ್ಯರ ಆಲೋಚನೆಗಳು ಬೇಡ, ದೇವರ ಆಲೋಚನೆಗಳಿಗೆ ವಿಧೇಯರಾಗಬೇಕು ನಾನು ನೀವು. ಏನಾಗುತ್ತೆ? ಪೇತ್ರ ಪ್ರತಿಭಟಿಸ್ತಾನೆ. ಪ್ರತಿಭಟನೆಯ ಆತ್ಮ. ಪ್ರೇಷಿತರ ಕಾರ್ಯಕಲಾಪಗಳು 7ನೇ ಅಧ್ಯಾಯ 51ನೇ ವಾಕ್ಯ. ನೀವು ಪವಿತ್ರ ಆತ್ಮರನ್ನು ಪ್ರತಿಭಟಿಸುತ್ತೀರಿ. ದೇವರ ವಾಕ್ಯ ಪ್ರತಿಭಟಿಸಬಾರ್ದು. ಅವನು ಅದನ್ನು ಅರ್ಥೈಸ್ಕೊಳ್ಳಿಕ್ಕೆ ಆಗಿಲ್ಲ, ಗ್ರಹಿಸ್ಕೊಳ್ಳಿಕ್ಕೆ ಆಗಿಲ್ಲ. ಅದಕ್ಕೆ ಯೇಸು ಅವನು ಗದರಿಸುತ್ತಾ, ಸೈತಾನನೇ ತೊಲಗಿಲ್ಲ ಅಂದ್ರೆ ಅರ್ಥ ಏನು? ಈ ಮನುಷ್ಯನ ಮನಸ್ಸು ಅನೇಕ ಬಾರಿ ಸೈತಾನ ಆಕ್ರಮಣ ಮಾಡಲು ಸಾಧ್ಯವಿದೆ. ನೋಡಿ, ಮನುಷ್ಯನ ಆಲೋಚನೆಗಳು ಈ ಲೋಕಕ್ಕೆ ಸೀಮಿತ. ದೇವರ ಆಲೋಚನೆಗಳು ಲೋಕದಿಂದ ಬಿಯಾಂಡ್, ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಗ್ತವೆ. ಅದರಿಂದ ನಾವು ಮನುಷ್ಯನ ಆಲೋಚನೆಗಳು ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಗುತ್ತೆ, ಗೂಗಲಲ್ಲಿ ಸಿಗುತ್ತೆ, ಪುಸ್ತಕದಲ್ಲಿ ಸಿಗುತ್ತೆ. ಮನುಷ್ಯನ ಆಲೋಚನೆಗಳು. ದೇವರ ಆಲೋಚನೆಗಳು ನಮ್ಗೆ ಬೇಕಾದ್ರೆ ಪವಿತ್ರ ಆತ್ಮದತ್ತ ಜೀವನ ಜೀವಿಸಬೇಕು ನಾವು. ಅದಕ್ಕೆ ನಮಗೆ ಸ್ನಾನ ದೀಕ್ಷೆ, ದೃಢೀಕರಣ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಜೀವನ ನಾವು ಕಟ್ಟಬೇಕು. ಅನಂತರ ಏನಾಗುತ್ತೆ? ಯೇಸು ಸ್ವಾಮಿ ಹೇಳ್ತಾರೆ, ಯಾರಿಗಾದ್ರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ರೆ ಮೊದಲು ಏನ್ ಮಾಡಬೇಕು? ತನ್ನನ್ನು ತಾನೇ ಪರಿತ್ಯಜಿಸು. ಏನು? ನಿನ್ನ ಸ್ವಾರ್ಥ, ಅಹಂಕಾರ, ಗರ್ವ, ನಾನೆಂಬುದು ಇದೆಲ್ಲ ನೀನು ದೇವರ ಮುಂದೆ ತಗ್ಗಿಸಿಕೋ. ದೇವರ ಮುಂದೆ ನೀನು ತಾಳ್ಮೆಯಿಂದಿರು. ನೋಡಿ, ದೇವರ ಮುಂದೆ ತಗ್ಗಿಸಿಕೊಳ್ಳೋದು ಬಹಳ ಮುಖ್ಯ. ತನ್ನದೊಂದು ಅಂದ್ರೆ ನಮಗೆ ಆಸೆಗಳು ತುಂಬಾ.
ಇರ್ಬೋದು, ಬಯಕೆಗಳು ತುಂಬ, ಈ ಕಾಮಗಳು ಅಥವಾ ಈ ಲೋಕದ ಅಶ್ಲೀಲತೆಗಳು ಎಲ್ಲ, ಅಥವಾ ವಸ್ತುಗಳು, ನಮ್ಮ ಹೆಸರು, ನಮಗೆ ಅಧಿಕಾರ ಅಥವಾ ನಮಗೆ ಪ್ರಶಸ್ತಿ, ಇದೆಲ್ಲ ಕೊಡಬೇಕಂತ ಆಸೆ. ಪರಿತ್ಯಜಿಸುವುದು ಅಂದರೆ ಇದೆ ಅಲ್ಲ, ಅದೊಂದು ಅಷ್ಟು ಸುಲಭ ಅಲ್ಲ. ತ್ಯಾಗ ಮಾಡುವುದಿದೆ, ಸ್ಯಾಕ್ರಿಫೈಸ್ ಬಹಳ ಕಷ್ಟ, ತುಂಬ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಕೆಲವು ಸರಿ ಅವಮಾನ ಬರುತ್ತೆ, ಕುಟುಂಬದಿಂದ ಬರುತ್ತೆ, ಗಂಡ ಹೆಂಡತಿ ಮಕ್ಕಳು, ತಂದೆ ತಾಯಿಗೆ, ತಂದೆಯಿಂದ ಮಕ್ಕಳಿಗೆ, ಅಥವಾ ದೇವಾಲಯದಲ್ಲಿ, ವಟಾರದಲ್ಲಿ, ಇದೆಲ್ಲ ಬರುತ್ತೆ. ಹೆದರಬಾರ್ದು. ನಮ್ಮ ಫೋಕಸ್, ನನ್ನನ್ನು ಯಾರೆಂತೀರಿ, ಅಭಿಷಿಕ್ತ ನಿನ್ನ ಜೊತೆಗಿದ್ರೆ ಯಾರು ಏನು ಮಾಡೋಕ್ಕಾಗುವುದಿಲ್ಲ, ನಿನ್ನನ್ನು ಅಲ್ಲಾಡಿಸಲಾಗುವುದಿಲ್ಲ, ಎಲ್ಲ ಯಾತನೆಗಳ ಮಧ್ಯೆ ಜಯವಂತ್ಯ. ಅದಕ್ಕೆ ಯೇಸು ಸ್ವಾಮಿಯನ್ನು ಹಿಂಬಾಲಿಸಬೇಕಾದ್ರೆ ತ್ಯಾಗ. ಏನು ತ್ಯಜಿಸಬೇಕು? ದುಶ್ಚಟ, ದುರ್ಗುಣ, ದುರ್ವ್ಯಾಮೋಹ, ಏನು ನಾನು ಅಟ್ಯಾಚ್ ಆಗಿದ್ದೀನಿ, ತ್ಯಜಿಸು. ಮೊದಲ ಸ್ಥಳ ದೇವರಿಗೆ ಕೊಡು. ಎರಡನೇದು, ಶಿಲುಬೆಯನ್ನು ಹೊತ್ತುಕೋ. ಶಿಲುಬೆ ಇದೆ. ಏನು ಶಿಲುಬೆ? ಅವಮಾನದ ಶಿಲುಬೆ, ಅಪಮಾನದ ಶಿಲುಬೆ, ಎಷ್ಟೋ ಶಿಲುಬೆಗಳು, ನೋವು, ದುಃಖ, ದುಗುಡ, ದುಮ್ಮಾನ, ಚಿಂತೆ, ಬೇನೆ, ಬವಣೆ, ರೋಗ. ಶಿಲುಬೆ ಎತ್ಕೋ. ಯೇಸುನ ಹಿಂಬಾಲಿಸು. ನನ್ನನ್ನು ಯಾರಂತೀಯ? ಕ್ರಿಸ್ತ. ನಿತ್ಯ ಜೀವದೆಡೆಗೆ ನಡಿ. ದೇವರ ವಾಕ್ಯವನ್ನು ಅರ್ಥೈಸು, ಗ್ರಹಿಸು, ನಡಿ ನನ್ನೊಟ್ಟಿಗೆ. ಮುಂದೆ ಹೇಳ್ತಾರೆ, ನನ್ನ ಪ್ರಾಣವನ್ನು ಉಳಿದುಕೊಳ್ಳಲು ಹಾತೊರೆಯನ್ನು ಕಳ್ಕೊಳ್ತಾನೆ. ಯಾಕಂದ್ರೆ ಜೀವ ಕೊಟ್ಟಿದ್ದು ದೇವರು ಜೀವದ ಮೂಲ. ಯೋಹಾನ 5:26-27, ಯೋಹಾನ 10:10, ನಾನು ಬಂದಿದ್ದು ಜೀವ ನೀಡಲು. ಅದನ್ನು ನಾವು ಬೇರೆ ಯಾವುದಕ್ಕೆ ದುರುಪಯೋಗಪಡಿಸಬಾರ್ದು. ಅದಕ್ಕಾಗಿ ಯಾರು ತನ್ನ ಪ್ರಾಣವನ್ನು ಶುಭ ಸಂದೇಶದ ನಿಮಿತ್ತ, ನನ್ನ ನಿಮಿತ್ತ ಕಳೆದುಕೊಳ್ತಾನೆ, ಉಳಿಸ್ಕೊಳ್ತಾನೆ. ಯಾಕೆಂದ್ರೆ ಪ್ರಾಣದ ಪ್ರಮುಖ ಉದ್ದೇಶ ದೇವರೊಡನೆ ಬಾಳ್ಲಿಕ್ಕೆ, ದೇವರ ಜೊತೆಗೆ ಜೀವಿಸಲಿಕ್ಕೆ. ಅದನ್ನೇ ಈಗ ನಾವು ನೋಡುವುದಾದ್ರೆ, ಹೇಗೆ ಶುಭ ಸಂದೇಶದ ನಿಮಿತ್ತ ಸಾಕ್ಷಿಯಾಗುವುದು? ಹೇಗೆ ಸಾಕ್ಷಿಯಾಗುವುದು? ವಿಶ್ವಾಸ ಮತ್ತು ಕ್ರಿಯೆ ಮತ್ತು ವಿಶ್ವಾಸ, ಸತ್ಕ್ರಿಯೆ. ಕೇವಲ ಕ್ರಿಯೆ ಮಾತ್ರ ಮಾಡ್ತಾ ಇದ್ದೀನಿ, ನಾನು ಚರ್ಚ್ಗೆ ಹೋಗಲ್ಲ, ಆರಾಧನೆ ಬೇಡ, ನೀನು ಸ್ವರ್ಗಕ್ಕೆ ಹೋಗಲ್ಲ. ಕೇವಲ ವಿಶ್ವಾಸ ಮಾತ್ರ ನನ್ನಲ್ಲಿದೆ, ನಾನು ಒಳ್ಳೆಯ ಕಾರ್ಯ ಮಾಡೋಲ್ಲ, ನಾನು ಸ್ವರ್ಗಕ್ಕೆ ಹೋಗಲ್ಲ. ಆದ್ದರಿಂದ ವಿಶ್ವಾಸ ನಮಗೆ ಕೊಡುಗೆ, ಪವಿತ್ರಾತ್ಮರ ಕೊಡುಗೆ. ಆ ವಿಶ್ವಾಸ ಇದ್ರೆ ಸಾಲದು. ಆ ವಿಶ್ವಾಸದ ಜೊತೆಗೆ ಸತ್ಕ್ರಿಯೆ. ನಮಗೆ ವಿಶೇಷವಾಗಿ ಧರ್ಮ ಕೇಂದ್ರದಲ್ಲಿ ಅಥವಾ ಜೀವನದಲ್ಲಿ ಅನೇಕ ಅವಕಾಶಗಳಿವೆ. ಇರಬಹುದು ನಮ್ಮ ಕಿರು ಕ್ರೈಸ್ತ ಸಮುದಾಯಗಳು, ಪಾಲನಾ ಸಮಿತಿ, ಆರ್ಥಿಕ ಸಮಿತಿ, ವಿನ್ಸೆಂಟ್ ಡೆ ಪೌಲೋ, ಲೀಜನ್ ಆಫ್ ಮೇರಿ, YCS, ICYM, ವಿವಿಧ ರೀತಿ ಸಾಮಾಜಿಕ ಕೆಲಸ ಕಾರ್ಯಗಳು ಮಾಡಲು ಅವಕಾಶ ಇದೆ. ಆದರೆ ಅದು ನಮ್ಮ ತೋರಿಕೆಯ ಆಗಬಾರ್ದು, ಅದು ಅಗತ್ಯದ ಸೇವೆ ಆಗಬೇಕು. ಅದಕ್ಕಾಗಿ ಸಂತ ಯಾಕೋಬ ಹೇಳ್ತಾ ಇದ್ದಾನೆ, ನಿನ್ನ ಕ್ರಿಯೆ ದೇವರಿಗೆ ಮೆಚ್ಚುವಾಗುವ ಕ್ರಿಯೆ ಆಗಲಿ. ಕೇವಲ ಲೋಕದ ಕ್ರಿಯೆ ಅಲ್ಲ, ಲೋಕಕ್ಕೆ ತೋರಿಸುವುದಲ್ಲ. ಸುಮ್ಮನೆ ಯಾರು ಬರ್ತಾರೆ ಅವರಿಗೆ ಹೋಗುವ, ನಾನು ನಿನ್ಗೆ ನೋಡ್ಕೊಳ್ತೀನಿ, ಕೆಲವರು ಇದ್ದಾರೆ ಪ್ರಾಮಿಸ್ ಮಾತ್ರ ಮಾಡ್ತಾರೆ, ಏನು ಮಾಡೋಲ್ಲ. ಆದರೆ ನಾವು ಆ ವ್ಯಕ್ತಿಯ ಒಂದು ಕಷ್ಟಕ್ಕೆ ಸ್ಪಂದನೆ ಮಾಡೋದಿದೆಯಲ್ಲ, ನಮಗೆ ಸ್ಪಂದನೆ ಮಾಡಲಾಗದಿದ್ದರೂ ಸ್ಪಂದನೆ ಮಾಡುವವರಿದ್ದಾರಲ್ಲ, ಅವರ ಜೊತೆಗೂಡಿ ನಾವು ಸ್ವರ್ಗ ಸಾಮ್ರಾಜ್ಯವನ್ನು ಕಟ್ಟಲು ಸಾಧ್ಯವಿದೆ. ಆದ್ದರಿಂದ ಆತ್ಮೀಯರೇ, ಮನಸ್ಸಿದ್ದಲ್ಲಿ ಮಾರ್ಗ. ನಾವು ಮನಸ್ಸು ಮಾಡಬೇಕು, ದೇವರ ವಾಕ್ಯದ ಜೊತೆಗೆ ನಾವು ಜೀವಿಸಬೇಕು, ಶುಭ ಸಂದೇಶದ ಮೌಲ್ಯಗಳನ್ನು ಅಳವಡಿಸಿಕೊಂಡು ಕ್ರೈಸ್ತಿಯ ಬದುಕನ್ನು ನಾವು ಬಾಳಬೇಕು. ಮತ್ತೆ ಯೇಸು ಕೇಳ್ತಾರೆ, ನನ್ನನ್ನು ಯಾರಂತೀರಿ? ಮನುಷ್ಯರ ಆಲೋಚನೆಯಲ್ಲಿ ಮಾತಾಡ್ತೀಯ, ದೇವರ ಆಲೋಚನೆಯಲ್ಲಿ ಮಾತಾಡ್ತೀಯ? ಇದು ಯೇಸುವಿಗಾಗಿ ನಿನ್ನನ್ನೇ ಪರಿತ್ಯಜಿಸಿ ಶಿಲುಬೆ ಹೊತ್ಕೊಂಡು ಹಿಂಬಾಲನೆ ಮಾಡಲು ಸಿದ್ಧನಾಗಿದ್ದೀಯಾ? ಒಂದು ನಿರ್ಧಾರ ಮಾಡ್ಕೊ. ಇದು ಕರೆ, ನನಗೊಂದು ಕರೆ ಒಳಗಡೆ ಕರೆ, ನಿನಗೆ ವಿವಾಹವಾದವರಿಗೂ ಒಂದು ಕರೆ. ನಮ್ಮ ವಿವಾಹ ಸಂಸ್ಕಾರದ ಒಳಗಡೆ ನಾವು ಮಾಡಬೇಕಾದ ಅನೇಕ ಒಳ್ಳೆಯ ಕಾರ್ಯಗಳಿವೆ. ಧರ್ಮ ಕೇಂದ್ರದಲ್ಲಿ, ಯೌವನದಲ್ಲಿ ಕಾರ್ಯಗಳು. ವಿ ಕ್ಯಾನ್ ಡೂ ಲಾಟ್ ಆಫ್ ಥಿಂಗ್ಸ್. ದಯಾಮಯ ದೇವರು ನಮ್ಮನ್ನು ಆಶೀರ್ವದಿಸಲಿ, ಪವಿತ್ರಾತ್ಮರಲ್ಲಿ ತುಂಬಲಿ, ಮತ್ತು ಈ ಸ್ವರ್ಗೀಯ ಜ್ಞಾನವಾದ ದೇವರ ವಾಕ್ಯ ನಮ್ಮನ್ನು ಮಾರ್ಪಡಿಸಲಿ, ಪರಿವರ್ತಿಸಲಿ ಎಂದು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ ಪ್ರಭುವೆ. ನಮ್ಮ ಮಕ್ಕಳ ಮೇಲೆ ಕರುಣೆ ತೋರು ಪ್ರಭುವೆ. ಎಲ್ಲ ರೋಗ ರುಜಿನ ಬಾಧೆ ಪೀಡೆ ಪಿಚಾಚಿಗಳ ಶಕ್ತಿಗಳಿಂದ ಬಿಡುಗಡೆಗೊಳಿಸುವುದು ನಿಮ್ಮ ಕರುಣೆಯ ಕೃಪೆಯ ಹಸ್ತ ಅವರ ಮೇಲೆ ಇಳಿದು ಬರಲಿ ಪ್ರಭುವೆ. ನಿನ್ನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಜೀವವುಳ್ಳ ತಂದೆಯೇ, ಸರ್ವಶಕ್ತ ದೇವರಾದ ಪಿತಾಸುತ ಪರಿಶುದ್ಧಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಸಾಧ್ಯವಾದಷ್ಟು ಜನರಿಗೆ ಈ ಸಂದೇಶವನ್ನು ಹಂಚಿಕೊಳ್ಳಿ. ದೇವರ ಆಶೀರ್ವಾದ. ಆತ್ಮೀಯರೇ, ಇವತ್ತು 15ನೇ ತಾರೀಕು ನಮ್ಮ ಶಿವಮೊಗ್ಗ ಧರ್ಮಕ್ಷೇತ್ರದಲ್ಲಿ 15ನೇ ತಾರೀಕಿನಿಂದ 16, 17, 18, 19, 20
ತಾರೀಕು ತನಕ ಎಲ್ಲ ಗುರುಗಳಿಗೆ ಧ್ಯಾನಕೂಟವಿದೆ. ದಯವಿಟ್ಟು ಈ ಧ್ಯಾನಕೂಟದ ಯಶಸ್ಸಿಗಾಗಿ ಮತ್ತು ನನಗಾಗಿಯೂ ನಮ್ಮೆಲ್ಲ ಧರ್ಮಕ್ಷೇತ್ರದ ಗುರುಗಳಿಗಾಗಿಯೂ ಧರ್ಮಾಧ್ಯಕ್ಷರಿಗಾಗಿಯೂ ದೇವಜನರಿಗಾಗಿಯೂ ಪ್ರಾರ್ಥಿಸಿ. ಈ ಧ್ಯಾನಕೂಟದ ಸಂದರ್ಭದಲ್ಲಿ ನಾವು ನಿಮಗಾಗಿ, ನಿಮ್ಮ ಕುಟುಂಬಗಳಿಗಾಗಿ ಮತ್ತು ನಿಮ್ಮೆಲ್ಲ ಕೋರಿಕೆಗಳಿಗಾಗಿ ಖಂಡಿತ ಪ್ರಾರ್ಥಿಸುತ್ತೇವೆ. ದೇವರ ಆಶೀರ್ವಾದ.